ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಎಗ್ ಟೋಸ್ಟ್ ಮಾಡ್ತಿದ್ದೀನಿ. 3 ಎಗ್ ತಗೊಂಡಿದ್ದೀನಿ. ಮೊದಲಿಗೆ ಒಂದು ಎಗ್ ಕಟ್ ಮಾಡಿ ಹಾಕ್ತಿದ್ದೀನಿ. ಮೊದಲಿಗೆ ಒಂದೇ ಎಗ್ ಹಾಕ್ತಿದ್ದೀನಿ. ಮೊಟ್ಟೆನ ಹಾಕಿದ್ದೀನಿ. ಉಪ್ಪು ಹಾಕ್ತಿದ್ದೀನಿ ಇಷ್ಟು ಸ್ವಲ್ಪ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಯಿತು. ಸ್ವಲ್ಪ ಅರಶಿನ ಹಾಕ್ತಿದ್ದೀನಿ, 1 ಚಿಟಿಕೆಯಷ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಯಿತು. ಒಂದು ಬ್ರೆಡ್ ಪೀಸ್ ತಗೊಂಡಿದ್ದೀನಿ. ಇದನ್ನು ಮಧ್ಯದಿಂದ ಕಟ್ ಮಾಡ್ತಿದ್ದೀನಿ. ಕಟ್ ಮಾಡಿದ್ದೀನಿ. ಒಂದು ಚೀಸ್ ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡಬೇಕು. ಪ್ಲಾಸ್ಟಿಕ್ ತೆಗೆದಿದ್ದೀನಿ. ಇದನ್ನು ಮಧ್ಯದಿಂದ ಕಟ್ ಮಾಡ್ತಿದ್ದೀನಿ. ಇದು ಸಹ ಕಟ್ ಮಾಡಿ ಇಡ್ತಾ ಇದ್ದೀನಿ. ಒಂದು ತವ ಇಟ್ಟಿದ್ದೀನಿ. ಬಟರ್ ಹಾಕ್ತಿದ್ದೀನಿ ಇಷ್ಟು. ಇದು ಕಬ್ಬಿನ ತವ. ಬಟರ್ ಎಲ್ಲ ಕರಗಿತು. ಈಗ ಮಿಕ್ಸ್ ಮಾಡಿದ ಮೊಟ್ಟೆನ ಹಾಕ್ತಿದ್ದೀನಿ. ಸ್ವಲ್ಪ ಈಗ ಬಿಡಿಸಬೇಕು. ಅದು ಮಧ್ಯ ಸ್ವಲ್ಪ ಗುಂಡಿ ಆಗಿದೆ. ಸ್ವಲ್ಪ ಗುಂಡಿಯಾಗಿರ್ಬೇಕು. ಈಗ ಬ್ರೆಡ್ ಇಡ್ತಾ ಇದ್ದೀನಿ. ಈಗ ನಾನು ಮಗುಚಿ ಹಾಕ್ತಿದ್ದೀನಿ. ಇದನ್ನಿಗೆ ಫೋಲ್ಡ್ ಮಾಡಬೇಕು ಹೀಗೆ. ಎಲ್ಲ ಬಿಸಿಯಾಗಿದೆ. ಇದಕ್ಕೀಗ ಚೀಸ್ ಇಡ್ತಾ ಇದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ, 2 ಚಿಟಿಕೆ. ಇದನ್ನ ಫೋಲ್ಡ್ ಮಾಡ್ತಾ ಇದ್ದೀನಿ. ಎರಡು ಕಡೆ ಫ್ರೈ ಮಾಡಬೇಕು ಚೆನ್ನಾಗಿ. ಈಗ ಸ್ವಲ್ಪ ಬಟರ್ ಹಾಕ್ತಿದ್ದೀನಿ. ಈಗ ಮಗುಚಿ ಹಾಕ್ತಿದ್ದೀನಿ. 2 ಕಡೆ ಚೆನ್ನಾಗಿ ಫ್ರೈ ಮಾಡಬೇಕು. ಆಯ್ತು, ಇದು ಎಗ್ ಟೋಸ್ಟ್ ರೆಡಿ ಆಯಿತು. ನಾನು ಒಂದೇ ಮಾಡಿದ್ದೀನಿ. ಈಗ ಸ್ವಲ್ಪ ಬಿಸಿಯಾಗಿದೆ. ಈಗ 3 ಪೀಸ್ ಮಾಡಿದ್ದೀನಿ, ತೆಗಿತಾ ಇದ್ದೀನಿ. ಸ್ವಲ್ಪ ಬಿಸಿಯಾಗಿದೆ. ತುಂಬ ಚೆನ್ನಾಗಿದೆ ಇದು ಎಗ್ ಟೋಸ್ಟು. ನೀವು ಸಹ ಟ್ರೈ ಮಾಡಿ.